ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೇಖಾ ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿದ್ದೇವೆ. ಸೊ ಇಂದು ನಾವು ನುರಿತ ವೈದ್ಯರಿಂದ ರಕ್ತದ ಕ್ಯಾನ್ಸರ್, ಅದೇ ರೀತಿ ವಿವಿಧ ರೀತಿಯ ಕ್ಯಾನ್ಸರ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಯೆನೆಪೋಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿನ ಕ್ಯಾನ್ಸರ್ ವಿಭಾಗದ ಮುಖ್ಯಸ್ಥರಾದಂತಹ, ಅದೇ ರೀತಿ ಹೆಮಟಾಲ್ಕಾಲಜಿ ಆ್ಯಂಡ್ ಮೆಡಿಕಾಲ್ಕಾಲಜಿ ಇದರ ಮುಖ್ಯಸ್ಥರಾದಂತಹ ಡಾಕ್ಟರ್ ರಾಜೇಶ್ ಕೃಷ್ಣ ಇವರ ಜೊತೆ ಇದ್ದೇವೆ. ನಮಸ್ತೆ ಡಾಕ್ಟ್ರೆ. ನಮಸ್ತೆ. ಹೆಮಟೋ ಆಂಕಾಲಜಿ ಅಂದರೆ ಏನು ಅಂತ ತಿಳಿಸ್ಕೊಡ್ತೀರಾ? ಹಿಮೆಟೋ ಆಂಕಾಲಜಿ ಅಂದರೆ ರಕ್ತ ಸಂಬಂಧದ ಕ್ಯಾನ್ಸರ್ನ ಚಿಕಿತ್ಸೆ. ಸೊ ರಕ್ತ ಸಂಬಂಧ ಕ್ಯಾನ್ಸರ್ ಎಂದರೆ ಲುಕೀಮಿಯಾ ಅಂತ ನೀವು ಕೇಳಿರ್ಬೋದು, ಮತ್ತು ಲಿಂಫೋಮಾ, ಮೈಲೋಮಾ ಇದೆಲ್ಲ ರಕ್ತದ ಮುಖ್ಯಸ್ಥವಾದ ಕ್ಯಾನ್ಸರ್ಗಳು. ಮತ್ತು ಬೇರೆ ನಾವು ಮೈಲೋಪ್ರೊಲಿಫರೇಟಿವ್ ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಅಂತ ಬೇರೆ ಕಂಡೀಷನ್ಸು ಇದರಲ್ಲಿ ಸೇರ್ತದೆ. ನನ್ನ ಮೇಯ್ನ್ ಸ್ಪೆಷಾಲಿಟಿ ಬ್ಲಡ್ ರಿಲೇಟೆಡ್ ಕ್ಯಾನ್ಸರ್ಸಿನ ಚಿಕಿತ್ಸೆ. ನಾವು ಅಡ್ಮಿಟ್ ಆಗಿ ಮೆಡಿಕಲ್ ಕಾಲೇಜಲ್ಲಿ ಮತ್ತು ಜುಲೇಖಾ ಯೆನೆಪೋಯ OPಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಸರ್, ಈ ರಕ್ತದ ಕ್ಯಾನ್ಸರ್ ಅಂದರೆ ಏನು, ಅದು ಹೇಗೆ ಬರ್ತದೆ? ರಕ್ತದ ಕ್ಯಾನ್ಸರ್ ಎಂದರೆ ನಮ್ಮ ಶರೀರದ ರಕ್ತದಲ್ಲಿ 3 ಕಣಗಳಿದೆ. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ. ನಾರ್ಮಲ್ ವ್ಯಾಲ್ಯೂಸ್ ಅಂತ ನಾವು ಇದು ಟೆಸ್ಟ್ ಮಾಡುವಾಗ ನಮಗೆ ನಾರ್ಮಲ್ ವ್ಯಾಲ್ಯೂಸಿಂದ ರೇಂಜ್ ಚೇಂಜಸ್ ಇದ್ದರೆ, ಉದಾಹರಣೆಗೆ ಬಿಳಿ ರಕ್ತ ಕಣಗಳು ತುಂಬ ಜಾಸ್ತಿ ಅಥವಾ ತುಂಬ ಕಡಿಮೆ, ಕೆಂಪು ರಕ್ತ ಕಣಗಳು ಪ್ಲೇಟ್ಲೆಟ್ಸ್ ಎಲ್ಲ ತುಂಬ ಕಡಿಮೆಯಾಗಿದ್ದರೆ ನಮಗೊಂದು ಸಂಶಯ ಬರ್ತದೆ ಪೇಷಂಟಿಗೆ ರಕ್ತದ ಕ್ಯಾನ್ಸರ್ ಉಂಟಾ ಇಲ್ವಾ ಅಂತ. ಇದು ಲುಕೀಮಿಯಾ ಕ್ಯಾನ್ಸರಿನ ಲಕ್ಷಣ. ಪ್ಲಸ್ ಅವರಿಗೆ ನಾವು ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಸಿಂಪ್ಟಮ್ಸ್ ಎಂದರೆ ಅವರಿಗೆ ತುಂಬ ಸುಸ್ತಾಗ್ತದೆ. ಕೆಂಪು ರಕ್ತ ಕಣಗಳು ನಮ್ಮ ಶರೀರದಲ್ಲಿ ಆಕ್ಸಿಜನ್ ತಗೊಂಡೋಗುವ ಕಣಗಳು. ಸೊ ಅದು ಕಡಿಮೆ ಆದರೆ ತುಂಬ ಸುಸ್ತಾಗ್ತದೆ, ತಲೆ ಸುತ್ತು, ಮತ್ತು ನಮ್ಮ ಹಾರ್ಟ್ ಬೀಟ್ ಡಬ ಡಬ ಅಂತ ಜಾಸ್ತಿ ಆಗೋದು, ಇದೆಲ್ಲ ಲಕ್ಷಣಗಳು ಕೆಂಪು ರಕ್ತ ಕಣಗಳು ಕಡಿಮೆ ಆದರೆ. ಬಿಳಿ ರಕ್ತ ಕಣಗಳು ಸರಿಯಾಗಿ ಕೆಲಸ ಮಾಡದಿದ್ದರೆ ಜ್ವರ ಮತ್ತು ಕೆಮ್ಮು ಇದೆಲ್ಲ ಬರ್ತದೆ. ಪ್ಲೇಟ್ಲೆಟ್ಸ್ ಕಡಿಮೆ ಆದರೆ ಇದು ಬಾಯಿಂದ ಮೂಗಿಂದ ಎಲ್ಲ ರಕ್ತ ಬರುವುದು, ಬ್ಲೀಡಿಂಗ್ ಆಗೋದು, ಮತ್ತು ತುಂಬ ಚರ್ಮದಲ್ಲಿ ಕೆಂಪು ಕೆಂಪು ಕಲೆಗಳಾಗೋದು, ಇದೆಲ್ಲ ಅದರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೇವೆ. ಸೊ ಇದಿದ್ದರೆ ಹೆಚ್ಚಾಗಿ ಏನಾಗ್ತದೆ ಅಂದರೆ ಪೇಷಂಟ್ಸ್ ಅವರ ಜನರಲ್ ಪ್ರಾಕ್ಟೀಷ್ನರ್ ಅಥವಾ ಅವರ ಲೋಕಲ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ತಾರೆ. ಆವಾಗ ಅವರು ಟೆಸ್ಟ್ ಮಾಡುವಾಗ ಬ್ಲಡ್ ರಿಪೋರ್ಟು ಅಬ್ನಾರ್ಮಲ್ ವ್ಯಾಲ್ಯೂ ಅಂತ ಅವರು ತಿಳ್ಕೊಳ್ತಾರೆ. ಅದರಲ್ಲಿ ಅವರಿಗೆ ಲುಕೀಮಿಯಾದ ಸಂಶಯ ಇದ್ದರೆ ನಮ್ಮ ಹತ್ರ ಕಳಿಸ್ತಾರೆ. ಮತ್ತು ಲಿಂಫೋಮಾ ಕ್ಯಾನ್ಸರ್ ಎಂದರೆ ಅದರಲ್ಲಿ ಸುಮಾರು ಗಡ್ಡೆಗಳೆಲ್ಲ ಬರ್ತದೆ ಶರೀರದಲ್ಲಿ. ಸೊ ಕುತ್ತಿಗೆ ಅಥವಾ ಬೇರೆ ಶರೀರದ ಅಂಗಲ್ಲಿ ಗಡ್ಡೆಗಳು ಬಂದರೆ ಅದರ ಸಂಶಯ ಬರ್ತದೆ. ಅದಕ್ಕೆ ಐದರ್ ಅವರು ಬಯೋಪ್ಸಿ ಮಾಡ್ತಾರೆ ಅಥವಾ ನಮ್ಮ ಹತ್ರ ಕಳಿಸಿ ನಾವು ನೋಡಿ ಅದರ ಬಗ್ಗೆ ಅದರ ಟೆಸ್ಟ್ ಮಾಡಿ ಡಯಾಗ್ನೋಸಿಸ್ ಅಂದರೆ ಒಂದು ಪ್ರೂಫ್ ಬೇಕಲ್ಲ ಟ್ರೀಟ್ಮೆಂಟಿಂದ ಮೊದಲು, ಅದಕ್ಕೆ ಡಯಾಗ್ನೋಸಿಸ್ ಅಂತ ಹೇಳ್ತೇವೆ. ಮತ್ತು ಮೈಲೋಮಾ ಕ್ಯಾನ್ಸರ್ ಆದರೆ ಕಿಡ್ನಿ ಫೇಲಿಯರ್ ಮತ್ತು ಎಲುಬು ನೋವು ಇದೆಲ್ಲ ಅದರ ಲಕ್ಷಣಗಳು. ಸೊ ಹಲವಾರು ಹೀಗೆ ರಕ್ತದ್ದು ಗಡ್ಡೆಗಳು, ಎಲುಬು, ಕಿಡ್ನಿ, ಹೀಗೆ ರಕ್ತದ ಕ್ಯಾನ್ಸರ್ ನಮ್ಮ ಶರೀರದ ಎಲ್ಲ ಆರ್ಗನ್ಸಿಗೂ ಎಫೆಕ್ಟ್ ಆಗುವ ಚಾನ್ಸಸ್ ಇದೆ. ಸೊ ಹೆಚ್ಚಾಗಿ ಅದು ಅವರ GP ಅಥವಾ ಲೋಕಲ್ ಡಾಕ್ಟರ್ ಪಿಕಪ್ ಮಾಡಿ ನಮಗೆ ರೆಫರ್ ಮಾಡ್ತಾರೆ. ಪೇಷಂಟ್ಸು ಹಾಗೆ ಏನಾದರೂ ಹೀಗಿದ್ದ ತುಂಬ ಸಿಂಪ್ಟಮ್ಸ್ ಇದ್ದರೆ, ಏನಾದರೂ ಹೊಸ ಗಡ್ಡೆಗಳು ಅಥವಾ ತಲೆ ಸುತ್ತೋದು, ತುಂಬ ಸುಸ್ತಾಗೋದು ಹೀಗಿದ್ದರೆ ಅವರ ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಬೇಕು. ಅಥವಾ ನಮ್ಮ ಹತ್ರ ಸೀದಾ ಬಂದರೂ ನಾವಿಲ್ಲಿ ಯೆನೆಪೋಯ ಮೆಡಿಕಲ್ ಕಾಲೇಜಲ್ಲಿ ಚೆಕಪ್ ಮಾಡ್ತೇವೆ. ಸೊ ಒಂದು ಚೆಕಪ್ ಯಾವಾಗಲೂ ಮಾಡಬೇಕು.
ಸರ್, ಈಗ ಲುಕುಮಿಯಾ ಕ್ಯಾನ್ಸರ್ ಅಂತ ಹೇಳಿದ್ರಿ, ಅದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ನ ಹೆಸರು ಹೇಳಿದ್ರಿ. ಸೊ ಈಸ್ ದೇರ್ ಎನಿ ಡಿಫರೆನ್ಸಸ್ ಬಿಟ್ವೀನ್ ದ ಕ್ಯಾನ್ಸರ್ಸ್ ಈಸ್ ದೇರ್ ಇನ್ ದ ಬ್ಲಡ್ ಕ್ಯಾನ್ಸರ್? ನೋಡಿ, ಬ್ಲಡ್ ಕ್ಯಾನ್ಸರ್ ಅಂದರೆ ಅದು ಒಂದು ಥರದ ಕ್ಯಾನ್ಸರ್ ಅಲ್ಲ, ಹಲವಾರು ಥರದ ಕ್ಯಾನ್ಸರ್ಸ್ ಇದೆ. ಈಗ ಲುಕೀಮಿಯಾ ಅಂದರೆ ಒಂದು ಟೈಪ್ ಕ್ಯಾನ್ಸರ್, ಲಿಂಫೋಮಾ ಒಂದು, ಮತ್ತು ಮೈಲೋಮಾ ಮತ್ತೊಂದು. ಲುಕೀಮಿಯಾ ಅಂದರೆ ಒಂದೇ ಕ್ಯಾನ್ಸರ್ ಅಲ್ಲ, ಅದರಲ್ಲಿ ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾ, ಅಕ್ಯೂಟ್ ಲಿಂಫಾಯ್ಡ್ ಲುಕೀಮಿಯಾ, ಕ್ರಾನಿಕ್ ಲಿಂಫಾಯ್ಡ್ ಲುಕೀಮಿಯಾ ಮತ್ತು ಕ್ರಾನಿಕ್ ಮೈಲಾಯ್ಡ್ ಲುಕೀಮಿಯಾ, ಹಾಗೆ ಹಲವಾರು ಸಬ್ ಟೈಪ್ಸ್ ಇದೆ. ಸೊ ಒಂದೊಂದು ಇದರಲ್ಲಿ ಹಲವಾರು ಸಬ್ ಟೈಪ್ಸ್ ಇದೆ. ನಾವು ಈ ಸಬ್ ಟೈಪ್ಸ್ ಅಂತ ಹೇಳೋದು ಯಾಕೆಂದರೆ ಸ್ವಲ್ಪ ಅದರ ಸಿಮ್ಟಮ್ಸ್ ಆ್ಯಂಡ್ ಸೈನ್ಸಲ್ಲಿ ಡಿಫ್ರೆನ್ಸ್ ಉಂಟು, ಮತ್ತು ಟ್ರೀಟ್ಮೆಂಟಲ್ಲಿಯೂ ವ್ಯತ್ಯಾಸ ಉಂಟು. ಎಲ್ಲ ಥರದ ಲುಕೀಮಿಯಾಕ್ಕೆ ಒಂದೇ ಟ್ರೀಟ್ಮೆಂಟ್ ಅಲ್ಲ. ಉದಾಹರಣೆಗೆ ಕ್ರಾನಿಕ್ ಮೈಲಾಯ್ಡ್ ಲುಕೀಮಿಯಾ ಅಂತ ಉಂಟು, ಅದಕ್ಕೆ ಇಂಜೆಕ್ಷನ್ ಬೇಡ, ಬರೀ ಟ್ಯಾಬ್ಲೆಟ್ ಟ್ರೀಟ್ಮೆಂಟಲ್ಲಿ ಹುಷಾರಿ ಆಗ್ತಾರೆ, ಬಟ್ ಲಾಂಗ್ ಟರ್ಮ್ ಟ್ಯಾಬ್ಲೆಟ್ ಟ್ರೀಟ್ಮೆಂಟ್, ಗೊತ್ತಾಯ್ತಲ್ಲ. ವೆರಸ್ ಕೆಲವು ಟೈಪ್ ಲುಕೀಮಿಯಾಕ್ಕೆ ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾಕ್ಕೆ 1 ತಿಂಗಳು ಅಡ್ಮಿಟ್ ಆಗಿರಬೇಕು. ಹಾಗೆ ಒಂದೊಂದು ಥರದ ಕ್ಯಾನ್ಸರಿಗೆ ಟ್ರೀಟ್ಮೆಂಟಲ್ಲಿ ವ್ಯತ್ಯಾಸ ಇದೆ. ಸೊ ಇಟ್ ಈಸ್ ನಾಟ್ ಸೇಮ್, ಅಂದರೆ ಇಟ್ ಈಸ್ ನಾಟ್ ಹೋಮೋಜಿನಸ್, ಅದು ಹೆಟ್ರೋಜಿನಸ್ ಅಂತ ಹೇಳ್ತೇವೆ. ಸೊ ಒಂದೇ ಸರ್ತಿಗೆ ರಕ್ತದ ಕ್ಯಾನ್ಸರ್ ಅಂತ ಭಯಭೀತರಾಗುವ ಅವಶ್ಯಕತೆ ಏನೂ ಇಲ್ಲ, ಈಸಿಲಿ. ಹೌದು, ಈಗ ರಕ್ತದ ಕ್ಯಾನ್ಸರಲ್ಲಿ ನಾವು ಯಾವ ಟೈಪಿನ ಕ್ಯಾನ್ಸರ್ ಅಂತ ನೋಡಬೇಕು. ಈಗ ಮೆಜಾರಿಟಿ ಆಫ್ ದಿ ಕ್ಯಾನ್ಸರ್ಸಿಗೆ ಟ್ರೀಟ್ಮೆಂಟ್ ಇದೆ, ಪ್ಲಸ್ ಕೆಲವು ಟೈಪ್ಸಿಗೆ ಸುಲಭದ ಟ್ಯಾಬ್ಲೆಟ್ ಟ್ರೀಟ್ಮೆಂಟು, ಕೆಲವು ಟೈಪ್ಸಲ್ಲಿ ನಾವು ಅದಕ್ಕೆ ಪ್ರೋಗ್ನೋಸಿಸ್ ಅಂತ ಹೇಳ್ತೇವೆ. ಕೆಲವು ಥರದಕ್ಕೆ ಒಳ್ಳೆ ಪ್ರೋಗ್ನೋಸಿಸ್ ಇದೆ, ಕೆಲವಕ್ಕೆ ಬ್ಯಾಡ್ ಪ್ರೋಗ್ನೋಸಿಸ್. ಹಾಗಾಗಿ ಒಂದು ರಕ್ತದ ಕ್ಯಾನ್ಸರ್ ಅಂತ ಹೇಳಿದರೆ ಇಮಿಡಿಯೇಟ್ಲಿ ಅದು ಮರಣ ಅಂತ ಹಾಗೇನೂ ಇಲ್ಲ. ಸುಮಾರು ಪೇಷಂಟ್ಸಿಗೆ ಬಹಳ ಒಳ್ಳೆ ರಿಸಲ್ಟ್ಸ್, ಪ್ಲಸ್ ಅವರು ನಾರ್ಮಲ್ ಲೈಫ್ ಸ್ಟೈಲ್, ಅಂದರೆ ದೇ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್ ಸ್ಪ್ಯಾನ್, ಗೊತ್ತಾಯ್ತಲ್ಲ. ಡೆತ್ ಆಗಲ್ಲ ಕೆಲವು ಟೈಪ್ಸಿಗೆ. ಕೆಲವು ಬ್ಯಾಡ್ ಪ್ರೋಗ್ನೋಸಿಸು ಇದೆ, ಅದು ನಮಗೆ ನೋಡೋ ಕ್ಷಣ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಟೆಸ್ಟ್ಗಳಿದೆ, ಆ ಟೆಸ್ಟ್ಗಳು ಮಾಡಿ ಪ್ರೋಗ್ನೋಸಿಸ್ ನೋಡಿ ಮತ್ತು ನಾವು ಡಿಸೈಡ್ ಮಾಡ್ತೇವೆ, ಓಕೆ ಇಂಥ ಕ್ಯಾನ್ಸರಿಗೆ ಇಂಥ ಟ್ರೀಟ್ಮೆಂಟ್ ಅಂತ ನಾವು ಡಿಸೈಡ್ ಮಾಡ್ತೇವೆ. ನಾನು ಈ ವಿಷಯದಲ್ಲಿ ಆ್ಯಕ್ಚುಲಿ 15 ವರ್ಷ ಯುನೈಟೆಡ್ ಕಿಂಗ್ಡಮಲ್ಲಿ ಲಂಡನಲ್ಲಿ ಐ ವಾಸ್ ವರ್ಕಿಂಗ್. ಸೊ ಅಲ್ಲಿನ ಟ್ರೈನಿಂಗ್ ಕಳೆದು ನಾನು ಇಂಡಿಯಾಕ್ಕೆ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಸೊ ನಂದು ಮೆಜಾರಿಟಿ ಆಫ್ ದ ಪ್ರೋಟೋಕಾಲ್ಸ್ ಎಲ್ಲ ಈಗ ವೆಸ್ಟರ್ನ್ ವರ್ಲ್ಡ್ ಅಥವಾ ಡೆವಲಪ್ಡ್ ಕಂಟ್ರೀಸಲ್ಲಿ ಫಾಲೋ ಮಾಡೋ ಪ್ರೋಟೋಕಾಲ್. ಸೊ ಇಲ್ಲಿ ಜುಲೇಖಾ ಯೆನೆಪೋಯದಲ್ಲಿ ವಿ ಆರ್ ಫಾಲೋಯಿಂಗ್ UK ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಫ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಪೇಷಂಟ್ಸಿಗೆ. ಸೊ ಎಲ್ಲ ಡೆವಲಪ್ಡ್ ಕಂಟ್ರೀಸ್ ಎಂದರೆ UK, US ಇಲ್ಲಿ ಕೊಡುವ ಅದೇ ಟ್ರೀಟ್ಮೆಂಟ್ ನಾವು ಸುಮಾರು ವಿಷಯದಲ್ಲಿ ಕೊಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಪೇಷಂಟ್ಸಿಗೆ ಬಹಳ ಹೈ ಸ್ಟ್ಯಾಂಡರ್ಡ್ ಆಫ್ ಟ್ರೀಟ್ಮೆಂಟ್ ನಾವು ಕೊಡ್ತೇವೆ. ಸಂತೋಷದ ವಿಷಯ. ಆ್ಯಕ್ಚುಲಿ ಫಾರಿನ್ ಕಂಟ್ರೀಸಿಗೆ ಹೋಗಬೇಕಂತಿಲ್ಲ, ನಮ್ಮ ಇಂಡಿಯಾದಲ್ಲೇ ಅದು ಇಲ್ಲೇ ಹತ್ತಿರ ಯೆನೆಪೋಯದಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ರೋಗಿಗಳಿಗೆ ತುಂಬ ಬೆನಿಫಿಟ್ ಇದರಿಂದ ಅಂತ ಹೇಳ್ಬೋದು. ಈ ರಕ್ತದ ಕ್ಯಾನ್ಸರನ್ನು ಯಾವ ರೀತಿ ತಡೆಗಟ್ಟಬಹುದು? ನೋಡಿ, ಈ ರಕ್ತದ ಕ್ಯಾನ್ಸರ್ ಅಂದರೆ ನಮ್ಮ ಈಗ ಮೌತಿನ ಓರಲ್ ಕ್ಯಾನ್ಸರ್ಸ್ ಮತ್ತು ಈಗ ಲಂಗ್ ಕ್ಯಾನ್ಸರ್ ಅದೆಲ್ಲ ಈಗ ಸ್ಮೋಕಿಂಗ್ ರಿಲೇಟೆಡ್ ಅಂತ ನಾವು ಹೇಳ್ತೇವೆ ಅಲ್ಲ, ಇದಕ್ಕೆ ಹೀಗೆ ಹೆಚ್ಚಾಗಿ ಒಂದು ಡೆಫಿನೆಟ್ ಕಾಸ್ ಅಂತ ಹೇಳಲಿಕ್ಕೆ ಕಷ್ಟ ರಕ್ತದ ಕ್ಯಾನ್ಸರಿಗೆ. ಅವರ್ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಇದ್ದರೆ ಪ್ಲಸ್ ಬ್ಯಾಡ್ ಹ್ಯಾಬಿಟ್ಸ್
ಈಗ ಸ್ಮೋಕಿಂಗ್, ಎಕ್ಸಸ್ ಆಲ್ಕೋಹಾಲ್ ಪ್ಲಸ್ ಒಂದು ಲೈಫ್ ಸ್ಟೈಲ್ ಒಂದು ಹೆಲ್ದಿಯಾಗಿದ್ದರೆ ಅದು ಪ್ರಿವೆಂಟ್ ಮಾಡ್ಬೋದು. ಬಟ್ ಈ ನಮಗೆ ಕೆಲವು ಪೇಷಂಟ್ಸಿಗೆ ಯಾಕೆ ಬರೋದು ಅಂತ ಈಗಲೂ ಸೈನ್ಸಿಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ರಕ್ತದ ಕ್ಯಾನ್ಸರ್. ಹಾಗಾಗಿ ನಮಗೆ 100% ಇದು ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇನ್ ಕೇಸ್ ಅದು ಬಂದರೆ ಅದು ಅರ್ಲಿ ಅಂದರೆ ಬೇಗ ಡಯಾಗ್ನೋಸಿಸ್ ಮಾಡಿದರೆ ಒಳ್ಳೆಯದು. ಪ್ಲಸ್ ನಮಗೆ ಒಳ್ಳೆ ಟ್ರೀಟ್ಮೆಂಟ್ಸ್ ಇಲ್ಲಿ ಜುಲೇಖಾ ಯೆನೆಪೋಯದಲ್ಲಿ ನಮ್ಮ ಹತ್ರ ಎಲ್ಲ ಮಾಡರ್ನ್ ಟ್ರೀಟ್ಮೆಂಟ್ಸ್ ಇದೆ. ಪ್ಲಸ್ ಒಳ್ಳೆ ರಿಸಲ್ಟ್ಸ್ ಸಿಗ್ತಾ ಉಂಟು. ಸೊ ನಮ್ಮದು ರಿಕ್ವೆಸ್ಟ್ ಟು ಪೇಷನ್ಸಸ್ ನಾನು ಫಸ್ಟಿಗೆ ಹೇಳಿದೆ, ಏನಾದರೂ ಸಿಂಪ್ಟಮ್ಸ್ ಆರ್ ಸೈನ್ಸ್ ಅಂದರೆ ಇದರ ಲಕ್ಷಣಗಳಿದ್ದರೆ ಬೇಗ ಟೆಸ್ಟ್ ಮಾಡಿಸಿ ಬೇಗ ಚಿಕಿತ್ಸೆಗೆ ಬರಬೇಕು ಅಂತ. ಸೊ ಬೇಗ ಚಿಕಿತ್ಸೆ ಮಾಡಿದರೆ ಒಳ್ಳೆಯದು. ಸರ್, ಈ ಮೂಳೆ ಮಜ್ಜೆಯ ಕಸಿ ಅಂದರೆ ಏನು ಸರ್? ಮೂಳೆ ಮಜ್ಜೆ ಕೃಷಿ ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ಅದು ನಮ್ಮ ಮೈಲೋಮಾ ಕ್ಯಾನ್ಸರ್, ಲಿಂಫೋಮಾ ಮತ್ತು ಲುಕೀಮಿಯಾ ಕ್ಯಾನ್ಸರ್ನ ಒಂದು ಟ್ರೀಟ್ಮೆಂಟ್ ಮೊಡ್ಯಾಲಿಟಿ ಅಂತ ಹೇಳ್ತೇವೆ. ನಾವಿಲ್ಲಿ ಜುಲೇಖಾ ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಇದು ಮಾಡ್ತೇವೆ. ನಮಗೆ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಪ್ಲಸ್ ಇದು ಬಹಳ ಲೋ ಕಾಸ್ಟ್, ಅಂದರೆ ಕಾಸ್ಟ್ ಇಫೆಕ್ಟಿವ್ ಆಗಿ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ಸಿಂದ ಆಲ್ಮೋಸ್ಟ್ ಹಾಫ್ ದ ಪ್ರೈಸ್, ಅರ್ಧ ಕ್ರಯದಲ್ಲಿ ಮಾಡ್ತಾ ಇದ್ದೇವೆ. ಪ್ಲಸ್ ನಮ್ಮದು ಕಾಸ್ಟ್ ಇಫೆಕ್ಟಿವ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಇದರಲ್ಲಿ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಟ್ಟ ನಂತರ, ಕೀಮೋಥೆರಪಿ ಕೊಟ್ಟ ನಂತರ ಅವರ ರೆಮಿಷನಿಗೆ ಬಂದ ಮೇಲೆ ನಾವು ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ನಮ್ಮ ಬ್ಲಡ್ ಸೆಲ್ಸ್ ಉತ್ಪಾದನೆ ಮಾಡುವ ಸೆಲ್ಸ್ ಅದರ ಕಲೆಕ್ಷನ್ ಮಾಡಿ ಮತ್ತು ಫರ್ದರ್ ಕೀಮೋಥೆರಪಿ ಕೊಟ್ಟು ಇದು ವಾಪಸ್ ಕೊಡ್ತೇವೆ. ಸೊ ಇದರಲ್ಲಿ ಆಪರೇಷನ್ ಏನೂ ಇಲ್ಲ, ಜಸ್ಟ್ ಒಂದು ಡಯಾಲಿಸಿಸ್ ಥರ ನಾವು ಒಂದು ಮೆಷಿನಲ್ಲಿ ಕಲೆಕ್ಟ್ ಮಾಡೋದು. ಫಸ್ಟಿಗೆ ಪೇಷಂಟಿನನ್ನು ಪ್ರಿಪೇರ್ ಮಾಡ್ತೇವೆ. ಪ್ರಿಪೇರ್ ಅಂದರೆ ಅವರಿಗೆ ಕೀಮೋಥೆರಪಿ ಎಲ್ಲ ಕೊಟ್ಟು ರೆಮಿಷನಿಗೆ ಬಂದ ಮೇಲೆ ಸ್ಟೆಮ್ ಸೆಲ್ಸ್ ಬ್ಲಡ್ಡಿಗೆ ಸರ್ಕ್ಯುಲೇಟ್ ಮಾಡಲಿಕ್ಕೆ ನಾವು ಮೆಡಿಸಿನ್ಸ್ ಕೊಡ್ತೇವೆ. ಮತ್ತು ಸರ್ಕ್ಯುಲೇಟ್ ಆದ ಮೇಲೆ ಅದು ಕಲೆಕ್ಷನ್ ಮಾಡ್ತೇವೆ. ಕಲೆಕ್ಷನ್ ಮಾಡಿ ಕೀಮೋಥೆರಪಿ ಕೊಟ್ಟು ವಾಪಸ್ ಅದರ ಸ್ಟೆಮ್ ಸೆಲ್ಸನ್ನು ಪೇಷಂಟ್ಸಿಗೆ ಕೊಡ್ತೇವೆ. 3 ವಾರ ಹಾಸ್ಪಿಟಲ್ ಸ್ಟೇ ಇದೆ. ಮತ್ತು ಸ್ಟೇ ಆದ ಮೇಲೆ ಚಿಕ್ಕ ಸೈಡ್ ಎಫೆಕ್ಟ್ಸ್ ಬರ್ತದೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಪ್ಲಸ್ ಸೋಫಾರ್ ನಮಗೆ 100% ಸಕ್ಸಸ್ಫುಲ್ ರಿಸಲ್ಟ್ಸ್ ಬಂದಿದೆ. ಮತ್ತು ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಬೇರೆ ಮ್ಯಾಚ್ ರಿಲೇಟಿವ್ಸ್ನ ಸ್ಟೆಮ್ ಸೆಲ್ಸ್ ತೆಗೆದು ಪೇಷಂಟ್ಸಿಗೆ ಕೊಡೋದು. ಅದು ಈಗ ನಾವು ಮಾಡಲಿಕ್ಕೆ ಎಲ್ಲ ನಮ್ಮ ಹತ್ರ ಫೆಸಿಲಿಟಿ ಇದೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಿಗೆ ಉತ್ತಮ ಎಕ್ಸಲೆಂಟ್ ನಮ್ಮ ಹತ್ರ ಫೆಸಿಲಿಟೀಸ್ ಇದೆ. ಅದೀಗ ನಾವು ಮಾಡ್ತಾ ಇದ್ದೇವೆ. ಆ್ಯಂಡ್ ವಿ ಆರ್ ಒನ್ ಆಫ್ ದ ಮೋಸ್ಟ್ ಲೀಡಿಂಗ್ ಸೆಂಟರ್ಸ್ ಇನ್ ಮ್ಯಾಂಗ್ಳೂರ್ ಫಾರ್ ಕಾಸ್ಟ್ ಇಫೆಕ್ಟಿವ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ಇಟ್ಸ್ ರಿಯಲಿ ಎಫೆಕ್ಟಿವ್ ಫಾರ್ ದ ಪೇಷಂಟ್ಸ್. ಸರಿ, ಬೋನ್ ಮ್ಯಾರೋದ ಅಡ್ಡ ಪರಿಣಾಮಗಳೇನು? ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಲ್ಲಿ ಪೇಷಂಟ್ಸಿಗೆ ಸ್ವಲ್ಪ ಜ್ವರ ಮತ್ತು ಲೂಸ್ ಮೋಷನ್ ಬರುವ ರಿಸ್ಕ್ ಇದೆ. ಪ್ಲಸ್ ಕೆಲವು ಕೂದಲು ಹೋಗುವ ಇಶ್ಯೂಸು ಇದೆ. ಇದಕ್ಕೆಲ್ಲದಕ್ಕೂ ಎಫೆಕ್ಟಿವ್ ಟ್ರೀಟ್ಮೆಂಟ್ಸ್ ಇದೆ. ಪ್ಲಸ್ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಇಲ್ಲ. ಈಗ ಕೂದಲು ಹೋದರೂ ಅದು ಮತ್ತೆ ವಾಪಸ್ ಬರ್ತದೆ. ಮತ್ತು ವಾಂತಿಗೆ, ಲೂಸ್ ಮೋಷನಿಗೆ ಅದಕ್ಕೆಲ್ಲ ಮೆಡಿಸಿನ್ಸ್ ಇದೆ. ಜ್ವರಕ್ಕೆ ನಾವು ಆ್ಯಂಟಿಬಯೋಟಿಕ್ಸ್ ಕೊಡ್ತಾ ಇದ್ದೇವೆ. ಸೊ ವಿ ಹ್ಯಾವ್ ಗಾಟ್ ವೆರಿ ಗುಡ್. ದೀಸ್ ಸೈಡ್ ಎಫೆಕ್ಟ್ಸ್ ಆರ್ ಟೆಂಪರರಿ, ಪರ್ಮನೆಂಟ್ ಸೈಡ್ ಎಫೆಕ್ಟ್ಸ್ ಇಲ್ಲ, ಜಸ್ಟ್ ಟೆಂಪರರಿ ಸೈಡ್ ಎಫೆಕ್ಟ್ಸ್. ಅದೇ ವಿಷಯದಲ್ಲಿ ಕೀಮೋಥೆರಪಿ ಕೊಡುವಗಳು ಮೆಜಾರಿಟಿ ಆಫ್ ದಿ ಸೈಡ್ ಎಫೆಕ್ಟ್ಸ್ ಆರ್ ಟೆಂಪರರಿ. ಈಗ ಕೆಲವು ಕೀಮೋಥೆರಪಿಯಲ್ಲಿ ಕೂದಲು ಹೋಗ್ಬೋದು, ಬಟ್ ಅದು ಮತ್ತೆ ವಾಪಸ್ ಬರ್ತದೆ. ಸೊ ಮತ್ತು ಯಾಕೆಂದರೆ ನಾವು ಈ ಕೀಮೋಥೆರಪಿ ಕೊಡೋದೆಲ್ಲ ಕ್ಯಾನ್ಸರ್ಸ್ ಮತ್ತು ಸೀರಿಯಸ್ ಕಾಯಿಲೆಗೆ, ಹಾಗಾಗಿ ಅದು ಕೊಡಲೇಬೇಕು, ನಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಮತ್ತು ಕೆಲವು ಕೀಮೋಥೆರಪಿಯಲ್ಲಿ ಕೂದಲೆಲ್ಲ ಹೋಗಲ್ಲ, ಸೈಡ್ ಎಫೆಕ್ಟ್ಸ್ ಕಡಿಮೆ ಇರ್ತದೆ. ಇಟ್ ಡಿಪೆಂಡ್ಸ್. ಸರ್, ಇಲ್ಲಿ ಜುಲೇಖಾ ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್ ಇಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀರಾ ನೀವು ಇಲ್ಲಿ? ಈಗ ಜುಲೇಖಾ ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ವಿ ಹ್ಯಾವ್ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಸೆಂಟರ್ ಅಂತ ಹೇಳ್ತೇವೆ. ನಮಗೆ ಎಲ್ಲ ಫೆಸಿಲಿಟಿ ಉಂಟು. ಈಗ ಮೆಡಿಕಲ್ ಆಂಕಾಲಜಿ, ಹಿಮೆಟೋ ಆಂಕಾಲಜಿ, ಮತ್ತು ಸರ್ಜಿಕಲ್, ಗೈನೆಕ್ ಆಂಕಾಲಜಿ, ರೇಡಿಯೇಷನ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಚಿಕಿತ್ಸೆ ಉಂಟು. ನಮ್ಮ ಡೇ ಕೇರ್ ವಾರ್ಡು ಉಂಟು. ಸೊ ಎಲ್ಲ ಕೀಮೋಥೆರಪಿಗೆ ಅಡ್ಮಿಟ್ ಆಗಬೇಕು ಅಂತ ಇಲ್ಲ, ಬೆಳಿಗ್ಗೆ ಬಂದು ಸಾಯಂಕಾಲ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋಗ್ಬೋದು. ಪ್ಲಸ್ ನಮ್ಮದು ಮೆಜಾರಿಟಿ ಆಫ್ ದ ಟ್ರೀಟ್ಮೆಂಟ್
ಗೌರ್ಮೆಂಟಿನ ಆಯುಷ್ಮಾನ್ ಸ್ಕೀಮಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಹಾಗಾಗಿ ಪೇಷಂಟ್ಸ್ಗಳಿಗೆ ಸುಮಾರೆಲ್ಲ ಟ್ರೀಟ್ಮೆಂಟು ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಫ್ರೀಯಾಗಿ ಕೊಡ್ಬೋದು. ಅದಕ್ಕೋಸ್ಕರ ಈ ಫೆಸಿಲಿಟಿ ನಮ್ಮ ಊರಲ್ಲಿ ನಾವು ಅದರ ಯುಟಿಲೈಸ್ ಮಾಡಬೇಕು. ಥ್ಯಾಂಕ್ ಯು. ಇಟ್ಸ್ ರಿಯಲಿ ಗುಡ್. ಫ್ರೀಲಿ ನೀವು ಅದನ್ನು ಕೊಡ್ತಾ ಇರುವಂಥದ್ದು ಆ್ಯಕ್ಚುಲಿ ಪ್ರಶಂಸನೀಯ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇಷ್ಟು ಹೊತ್ತು ಕ್ಯಾನ್ಸರ್ನ ಬಗ್ಗೆ, ಅದೇ ರೀತಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಉತ್ತಮವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಆಪರ್ಚುನಿಟಿ. ವೀಕ್ಷಕರೇ, ಸಾಮಾನ್ಯವಾಗಿ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಕಂಡುಬರುವಂತಹ ವಿವಿಧ ಮಜಲಿನ ಕ್ಯಾನ್ಸರ್ಗಳು, ಅದೇ ರೀತಿ ರಕ್ತದ ಕ್ಯಾನ್ಸರ್ಗಳು, ಅದರೊಳಗೂ ವಿವಿಧ ರೀತಿಯ ಮಜಲುಗಳನ್ನು, ವಿವಿಧ ರೀತಿಯ ಕ್ಯಾನ್ಸರ್ಗಳ ಚಿಕಿತ್ಸಾ ವಿಧಾನಗಳನ್ನು ನಾವು ತಿಳಿದುಕೊಂಡಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಹತ್ತರ ವಿಷಯದೊಂದಿಗೆ ನುರಿತ ತಜ್ಞರೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.